ಪಾಲಿಸು ಈ ಜಗವನೆಲ್ಲ. ಅವನಿಯಲಿ ಓಂಕಾರ ಶುಭ್ರನಾದ, ಭಕ್ತರಿಗೆ ಭದ್ರ ನಿನ್ನ ಪಾದ. ಅವನಿಯಲಿ ಓಂಕಾರ ಶುಭ್ರನಾದ, ಭಕ್ತರಿಗೆ ಭದ್ರ ನಿನ್ನ ಪಾದ. ಹೆಬ್ರಿಯಲ್ಲಿರುವಂತಹ ಕೆರೆಬೆಟ್ಟು ಮಹಾಲಿಂಗೇಶ್ವರ ದೇವಸ್ಥಾನದ ಮಹಿಮೆ ಅಪಾರ. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ ಮತ್ತು ದೇವರ ದರ್ಶನವನ್ನ ಪಡಿತಾರೆ. ಅಷ್ಟೇ ಅಲ್ಲ, ಜಾತ್ರಾ ಮಹೋತ್ಸವಗಳು ಕೂಡ ನಡೆಯುತ್ತೆ. ಈ ದೇವರ ಮಹಿಮೆಯನ್ನ ಸಾರುವಂತಹ ಒಂದು ಭಕ್ತಿ ಗೀತೆ ನಾದಧಾರೆ ಅಂತ ನನ್ನ ಕಲೀಗ್ ಅಭಿಷೇಕ್ ಶೆಟ್ಟಿ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಅದ್ಭುತವಾಗಿ ಇಬ್ಬರು ಗಾಯಕಿಯರ ಹಾಡಿದ್ದಾರೆ ಅಂಡ್ ಅದ್ಭುತವಾಗಿ ಈ ಒಂದು ದೇವಸ್ಥಾನದ ಮಹಿಮೆಯನ್ನು ಗಾಯನದ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ನೀವು ಅದನ್ನ ಕೇಳಬೇಕು, ಯಾಕಂದ್ರೆ ತುಂಬಾ ಸುಮಧುರವಾಗಿದೆ ಆ ಹಾಡು. ಕೆರೆಬೆಟ್ಟು ಮಹಾಲಿಂಗೇಶ್ವರ ದೇವಸ್ಥಾನ ಏನಿದೆ, ಅಲ್ಲಿನ ಪ್ರತೀತಿ ಮತ್ತೆ ಅಲ್ಲಿನ ಹಿನ್ನೆಲೆ ಇತಿಹಾಸವನ್ನ ನಮ್ಮ ಅಭಿಷೇಕ್ ಶೆಟ್ಟಿ ಹೆಬ್ರಿ ಒಂದು ಆಲ್ಬಮ್ ಸಾಂಗ್ ಮೂಲಕ ನಿಮ್ಮ ಮುಂದೆ ತಂದಿದ್ದ ನಾದಧಾರೆ ಅಂತೇಳಿ ಆ ಆಲ್ಬಮ್ ಹೆಸರು. ಅಭಿ ಕ್ರಿಯೇಷನ್ಸ್ ಅಡಿಯಲ್ಲಿ ನಮ್ಮ ಅಭಿಷೇಕ್ ಶೆಟ್ಟಿ ನಿರ್ಮಾಣದಲ್ಲಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕೆರೆಬೆಟ್ಟು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಸುಮಧುರವಾದಂತ ಒಂದು ಸಾಂಗ್, ನಾಗಧಾರೆ ಅಂತ ಅದರ ಹೆಸರು. ನಾನು ಕೂಡ ಕೇಳಿದೆ, ತುಂಬಾ ಚೆನ್ನಾಗಿದೆ. ಮಹಾಲಿಂಗೇಶ್ವರ ಭಕ್ತಿಯಲ್ಲಿ ಉಕ್ಕಿಸುವೆ ಭಕ್ತಿ ಸ್ವರ, ಕರುಣೆಯ ದಾರಿಯ ಸುರಿಸುತ್ತ ನನ್ನಯ ಕರ್ಮಗಳ ಕರಗಿಸೋ ಗಂಗಾಧರ. ನಿನ್ನ ಸೇವೆಯ ಭಾಗ್ಯ ಕೊಡು ಶಿವಶಂಕರ.